श्रीमद आनंद तीर्थाख्यो गुरुस्तंच नमाम्यहम् अगजानन पद्मार्कं गजानन महर्निशं अनेकदन्तं भक्तानां एकदन्तं उपास्महे वक्रतुण्ड महाकाय कोटि सूर्य समप्रभा निर्विघ्नं मे देव सर्वकार्येषु सर्वदा ಮಹಾಗಣಪತಿ ಸನ್ನಿಧಾನದಲ್ಲಿ ಭಕ್ತರೆಲ್ಲ ಸೇರಿಕೊಂಡು ಮಾಡುವಂತಹ ಪ್ರಾರ್ಥನೆ ನಿನ್ನೆ ಸೂರ್ಯೋದಯದಿಂದ ಪ್ರಾರಂಭಿಸಿ
ಈ ದಿನ ಸೂರ್ಯೋದಯಕ್ಕೆ ಭಗವಂತನ ಚರಣಕ್ಕೆ ಸಮರ್ಪಣೆ ಮಾಡಿದಂತಹ ಭಜನ ಏಕಾಹ ಭಜನಾ ಮಹೋತ್ಸವ 26ನೇ ವರ್ಷದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದು. ನಿನ್ನೆ ಬೆಳಗಿನಿಂದ ಇವತ್ತು ಬೆಳಗ್ಗೆ ಮಂತ್ರಲೋಪ, ವಸ್ತುಲೋಪ, ಕ್ರಿಯಾಲೋಪ, ನಮ್ಮ ಮಾನಸಿಕ ಲೋಪ, ಅದೇ ರೀತಿಯಾಗಿ ಸಂಕೀರ್ತನೆ ಹೇಳುವಂತಹ ಸಂದರ್ಭದಲ್ಲಿ ಅಕ್ಷರೋಪಾದಿಗಳಿದ್ದು ಅದೆಲ್ಲೋ ಭಗವಂತನ ಚಿತ್ತಕ್ಕೆ ಬಂದು ಅದರಿಂದ ಬರತಕ್ಕಂಥ ದೋಷಾದಿಗಳನ್ನು ದೂರೀಕರಿಸಿ ಭಗವಂತ ಭಕ್ತರಿಗೆ ಬೇಕಾದಂಥ ಅಭೀಷ್ಟ ಅನುಗ್ರಹ ಮಾಡಿಕೊಟ್ಟು ವಿಶೇಷವಾಗಿ ಭಕ್ತರಿಗೆ ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು, ಪಿಶಾಚ ಮೃತ್ಯು ಅಂತ ಮೃತ್ಯುಬೇಡೆ, ಅಗ್ನಿಭಯ, ಜಲಭಯ, ಸರ್ಪಭಯ, ಚೋರ ಭಯ, ರಾಜಭಯಗಳನ್ನು ಮಹಾಗಣ ದೂರ ಮಾಡಿಕೊಟ್ಟು ಎಲ್ಲ ಭಕ್ತರ ಅಭೀಷ್ಟವನ್ನು ನಡೆಸಿಕೊಟ್ಟು ಮುಂದಕ್ಕೆ ವಿಶೇಷವಾಗಿ ಭಗವಂತ ಇಲ್ಲಿ ಸಾನ್ನಿಧ್ಯಗೊಂಡು ನಾವು ಕೊಡುವಂಥ ಸಂಕಷ್ಟರ ಗಣಪತಿ ಹೋಮ, ಅದೇ ಶನಿವಾರ ಭಜನಾ ಸೇವೆ, ಮಂಗಳವಾರ ಮಾಡತಕ್ಕಂಥ ಲಲಿತಾ ಸಹಸ್ರಾಮ ಭಗವಂತ ಸ್ವೀಕಾರ ಮಾಡಿಕೊಂಡು ಎಲ್ಲರ ಅಭೀಷ್ಟ ನಡೆಸಿಕೊಡಬೇಕು ಅಂತ ಭಗವತ್ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದು. ಅದು ಅಲ್ಲದೆ ಕಳೆದ 25 ವರ್ಷದ ಒಳಗೆ ಬೆಳಗ್ಗೆ ಪೂಜೆ ಆದ ನಂತರ ಬಾಗಿಲು ಹಾಕಿ ನಾವು ಹೋಗ್ತಾ ಇದ್ದೆವು. ಇವತ್ತಿನ ದಿವಸದಿಂದ ಭಗವಂತನ ಪ್ರಾರ್ಥನೆ ಮಾಡಿ ಭಕ್ತರ ದರ್ಶನಕ್ಕೋಸ್ಕರವಾಗಿ ಗರ್ಭಗುಡಿಯ ಬಾಗಿಲನ್ನು ಬೆಳಗಿನಿಂದ ಸಾಯಂಕಾಲ ತೆರೆದಿಟ್ಟು ಸಾಯಂಕಾಲ ಮುಚ್ಚಿ ಹೋಗುವಂಥ ಸಂಪ್ರದಾಯ ಪ್ರಾರಂಭ ಮಾಡ್ತೇವೆ. ಅದಕ್ಕೆ ಯಾವ ರೀತಿಯ ವಿಘ್ನ ಇಲ್ಲದೆ ಆ ಮಹಾಗಣಪತಿ ಅನುಗ್ರಹ ಮಾಡಿಕೊಡಬೇಕು ಅಂತ ಭಗವತ್ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಶ್ರೀ ಮಹಾಗಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಸಿದ್ಧಿವಿನಾಯಕ ಮಹಾಗಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಗೋವಿಂದಾನಿ ಗೋವಿಂದ. ಜನಿಕಾಂಚ ಪಾಪಾನಿ ಜನ್ಮಾಂತರ ಕೃತಾನಿ ಜಾತಾನಿ ತಾನಿ ನಿಶ್ಯಂತಿ ಪದೇ ಪದೇ ಪಾಪಂ ಪಾಪಕರ್ಮಾಂ ಪಾಪಾತ್ಮ ಪಾಪಜಂಭವ ಗ್ರಾಹಿಮಾ ಕೃಪಯಾ ದೇವಾಶರಣಾಶ್ರಮಂ ನಾಶೀವೇ ತಸ್ಮಾದ್ರಣ್ಯಭಾವೇನ ಲಕ್ಷ ಲಕ್ಷ ಲಕ್ಷೋತ್ತಮಾಃ ಪ್ರದಕ್ಷಿಣಕಾರಾನ್ ಸಮರ್ಪಯಾಮಿ. ತತ್ವಂ ಸಮರ್ಪಯಾಮಿ, ಕಾಮಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ, ವಾದಿತ್ರಾಣಿ ಸಮರ್ಪಯಾಮಿ, ಅಖಿಲ ರಾಜ ಪೂಜಾ ಸಮರ್ಪಯಾಮಿ. ತ್ವಯಾ ನಿಮಿತ್ತೇನ ಮಯಾ ಕೃತೇನ ಅನೇನ ಪುಣ್ಯೇನ ತುಂ ತ್ವಯಾ ನಿಮಿತ್ತೇನ ಮಯಾ ಕೃತೇನ ಅನೇನ ಪುಣ್ಯೇನ ತುಂ ಸುಪುಣ್ಯವಾನ್ ಭವ. ನಿನ್ನೆ ಬೆಳಗ್ಗೆ ಬಿಡುತ್ತೆ ಇವತ್ತು ಬೆಳಗಿನೊಳಗೆ ಮಾಡಿದಂಥ ಪೂಜಾದಿಗಳ ಪೂರ್ಣ ಫಲ. ತ್ವಯಾ ನಿಮಿತ್ತೇನ ಮಯಾ ಕೃತೇನ ಅನೇನ ಪುಣ್ಯೇನ ತುಂ ಸುಪುಣ್ಯವಾನ್. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಅಧ್ಯಾಪನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮಿ. ನಾರಾಯಣ ಸತ್ನಾಮ ಯಜಮಾನಸ್ಥಾನ ಮಾಡಿದ ಪೂಜಾದಿಗಳೆಲ್ಲ ಭಗವಂತನ ಆಧಾರದಿಂದ ಕಲ್ಪಿತವಾಗಲಿ. ಶ್ರೀ ಕೃಷ್ಣಾರ್ಪಣವಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ, ಅಚ್ಯುತಾಯ ಅನಂತಾಯ ನಮಃ, ಗೋವಿಂದಾಯ ನಮಃ, ನಾರಾಯಣಾಯ ನಮಃ. ವಿಷ್ಣು ವಿಷ್ಣು ವಿಷ್ಣು. ತುಳಸಿಯನ್ನು ಗಂಡಸರಿ ಕೊಡಿ. ಗಚ್ಚ ಗಚ್ಚ ಸಹಸ್ರೇಷ್ಠಾಃ ಸ್ವಸ್ಥಾಃ ಬ್ರಹ್ಮ.